ಅಫಘಾನಿಸ್ತಾನದ ಬಾಲಕನೊಬ್ಬನು ವಿಮಾನದ ಲ್ಯಾಂಡಿಂಗ್ ಗೇರ್ ಸ್ಥಳದಲ್ಲಿ ಅಡಗಿ ಕುಳಿತು ಸುರಕ್ಷಿತವಾಗಿ ಭಾರತಕ್ಕೆ ಬಂದು ಇಳಿದಿದ್ದಾನೆ. ಇರಾನ್ ವಿಮಾನದ ಬದಲು ತಪ್ಪಾಗಿ ಭಾರತದ ವಿಮಾನ ಹಿಡಿದಿದ್ದನಂತೆ. ಚಕ್ರ ಕೆಳಗಿಳಿಯುವಾಗ ತೆಗೆದುಕೊಳ್ಳುವ ಸ್ಥಳದ ಒಳಭಾಗದಲ್ಲಿ ಒಬ್ಬರು ಅಡಗಿಕೊಳ್ಳಲು ಸ್ಥಳವಿದ್ದು, ಇಲ್ಲಿ ಸುರಕ್ಷಿತ ಯಾನ ಸಾಧ್ಯವಂತೆ ಸ್ವಲ್ಪ ಆಚೀಚೆಯಾದರೆ ತೀವ್ರ ಗಾಳಿ ಮತ್ತು ಮಂಜು ಮರಗಟ್ಟಿಸಿ ಸಾಯಿಸುತ್ತಿದ್ದರಂತೆ. ಆದರೆ ಈ ಬಾಲಕ ಆರಾಮದಿಂದ ಬಂದಿದ್ದಾನೆ. ಕಾಬೂಲ್ನಿಂದ ದಿಲ್ಲಿಗೆ ಬಂದಿಳಿದ ಬಾಲಕನನ್ನ ಮುಂದಿನ ವಿಮಾನದಲ್ಲಿ ಕಾಬೂಲಿಗೆ ವಾಪಸ್ಸು ಕಳುಹಿಸಿಕೊಡಲಾಗಿದೆ. ವಿಮಾನ ನಿಂತಾಗ ಬಾಲಕ ಎಲ್ಲಿಗೆ ಹೋಗುವುದೆಂದು ತಿಳಿಯದೆ ವಿಮಾನದ ಸುತ್ತ ತಿರುಗುತ್ತಿದ್ದ. ಭದ್ರತಾ ಸಿಬ್ಬಂದಿ ಕೂಡಲೇ ಹಿಡಿದಿದ್ದಾರೆ. ಬಾಲಕ ಕುಂದೂಜ್ ಮೂಲದವನಾಗಿದ್ದು ಇರಾನಿಗೆ ಹೋಗಲು ಬಯಸಿದ್ದ. ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ತಪ್ಪಾಗಿ ದಿಲ್ಲಿಯ ವಿಮಾನ ಚಕ್ರದ ಹೊಂಡದಾಚೆ ಅಡಗಿ ಬಂದಿಳಿದಿದ್ದ. St. Aloysius Gonzaga School, Mangaluru, a unit of St. Aloysius institutions affiliated to CBSE New Delhi. The school provides holistic education with modern infrastructure, competent faculty, co-curricular and extracurricular activities. Admission now open for 2025-26 batch to both boys and girls for pre-KG, KG1, KG2 and Class 1. For admission, visit website St. Aloysius Gonzaga School, Mangaluru and register.